ನಮಸ್ಕಾರ. ನಾನು ಟಫಿ ಅಪ್ಲಿಕೇಶನ್ನಿಂದ ಬಂದಿದ್ದೇನೆ. ಈ ಅಪ್ಲಿಕೇಶನ್ನಲ್ಲಿ ಶಿಕ್ಷಕರ ಹಾಜರಾತಿಯನ್ನು ಹೇಗೆ ಗುರುತಿಸುವುದು ಎಂಬುದರ ಕುರಿತು ನಾವು ಕಲಿಯುತ್ತೇವೆ. ಸರಿ, ಪ್ರಾರಂಭಿಸೋಣ. ಅಪ್ಲಿಕೇಶನ್ನ ಡ್ಯಾಶ್ಬೋರ್ಡ್ ತೆರೆಯಿರಿ ಮತ್ತು ಸಿಬ್ಬಂದಿ ಹಾಜರಾತಿ ಐಕಾನ್ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲಿಕೇಶನ್ ನಿಮ್ಮ ಶಿಕ್ಷಕರ ಪಟ್ಟಿಯನ್ನು ತೋರಿಸುತ್ತದೆ. ಸಿಬ್ಬಂದಿ ಹಾಜರಾತಿ ನೋಟವು ವಿದ್ಯಾರ್ಥಿಗಳ ಹಾಜರಾತಿಯಂತೆಯೇ ಇರುತ್ತದೆ. ಆದರೆ ಸಿಬ್ಬಂದಿ ಹಾಜರಾತಿಯಲ್ಲಿ ಕೆಲವು ಬದಲಾವಣೆಗಳು ಇಲ್ಲಿವೆ. ನಿಮ್ಮ ಶಿಕ್ಷಕರು ಗಂಟೆಯ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದರೆ ಗಂಟೆಗಳು ಮತ್ತು ದರವನ್ನು ಸೇರಿಸಬೇಕು. ಅಪ್ಲಿಕೇಶನ್ ಶಿಕ್ಷಕರ ಕಾರ್ಡ್ನಲ್ಲಿ ಡಿಫಾಲ್ಟ್ ದರವನ್ನು ತೋರಿಸುತ್ತದೆ. ಮೊದಲ ಆಯ್ಕೆಯು ಪಾವತಿಸಿದ ರಜೆ, ಎರಡನೇ ಆಯ್ಕೆ ಅರ್ಧ ದಿನ, ಮೂರನೇ ಆಯ್ಕೆ ಇಲ್ಲವಾಗಿದೆ ಮತ್ತು ಕೊನೆಯ ಆಯ್ಕೆ ಇರುತ್ತದೆ. ನೀವು ಈ ಆಯ್ಕೆಗಳ ಅಪ್ಲಿಕೇಶನ್ ಅನ್ನು ಕ್ಲಿಕ್ ಮಾಡಿದಾಗ ಹಾಜರಾತಿ ದಿನದ ಅಂತಿಮ ವೇತನವನ್ನು ಹೊಂದಿಸುತ್ತದೆ. ನೀವು ಶಿಕ್ಷಕರ ಸಂಬಳವನ್ನು ಸೇರಿಸಿದಾಗ ಇದು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ಇದು ಹಾಜರಾತಿ ವರದಿಯಲ್ಲಿಯೂ ತೋರಿಸುತ್ತದೆ. ಲಭ್ಯವಿದ್ದರೆ ನೀವು ಕಡಿತ ಮೊತ್ತ ಮತ್ತು ಬೋನಸ್ ಮೊತ್ತವನ್ನು ಕೂಡ ಸೇರಿಸಬಹುದು. ಯಾವುದೇ ಡೇಟಾವನ್ನು ಬದಲಾಯಿಸಿದ ನಂತರ ಹಾಜರಾತಿ ಸ್ಥಿತಿಯ ಮೇಲೆ ಕ್ಲಿಕ್ ಮಾಡಬೇಕು. ನಾನು ಮೊದಲು ಹಾಜರಾತಿಯನ್ನು ಗುರುತಿಸುತ್ತಿದ್ದೇನೆ ಮತ್ತು ನಂತರ ಡೇಟಾವನ್ನು ಬದಲಾಯಿಸುತ್ತೇನೆ. ನಂತರ ಇದನ್ನು ಡೇಟಾಬೇಸ್ನಲ್ಲಿ ಸಂಗ್ರಹಿಸಲಾಗುವುದಿಲ್ಲ. ನೀವು ಡೇಟಾದಲ್ಲಿ ಬದಲಾವಣೆ ಮಾಡಿದಾಗ ಹಾಜರಾತಿ ಸ್ಥಿತಿಯನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನಾನು ನಿಮಗೆ ತೋರಿಸುತ್ತಿದ್ದೇನೆ. ಆದ್ದರಿಂದ ಇದು ಶಿಕ್ಷಕರ ಹಾಜರಾತಿಗೆ ಸಂಬಂಧಿಸಿದೆ. ಶಿಕ್ಷಕರ ಹಾಜರಾತಿಯನ್ನು ಹೇಗೆ ಗುರುತಿಸುವುದು ಎಂದು ನಾವು ಇಲ್ಲಿ ಕಲಿತಿದ್ದೇವೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ, ಶುಭೋದಯ, ಶುಭರಾತ್ರಿ. ನೀವು ಈ ವಿಡಿಯೋವನ್ನು